ನಷ್ಟದಲ್ಲಿರುವ ಬ್ಯಾಂಕ್ಗಳ ಜೊತೆ ಕರಾವಳಿ ಜಿಲ್ಲೆಯ ಹೆಮ್ಮೆಯ ಲಾಭದಾಯಕ ವಿಜಯ ಬ್ಯಾಂಕ್ ಅನ್ನು ವಿಲೀನ ಮಾಡಿ ವಿಜಯ ಬ್ಯಾಂಕ್ ಅನ್ನು ಕೂಡ ನಷ್ಟದ ಕೂಪಕ್ಕೆ ತಳ್ಳಿ ಸರ್ಕಾರ ಆಟವಾಡುತ್ತಿದೆ ಎಂದು ಸಿಐಟಿಯು ತಾಲೂಕು ಅಧ್ಯಕ್ಷ ಎಚ್ ನರಸಿಂಹ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾರ್ಮಿಕರ 12 ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಜನವರಿ 8 ಮತ್ತು 9 ರಂದು ನಡೆಯುವಂತಹ ರಾಷ್ಟ್ರವ್ಯಾಪಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಕುಂದಾಪುರ ಶಾಸ್ತ್ರಿ ವೃತ್ತದಲ್ಲಿ ನಡೆದ ವಾಹನ ಪ್ರಚಾರ ಜಾಥಾವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅಂಗನವಾಡಿ, ಬಿಸಿಯೂಟ, ಆಶಾ ಮುಂತಾದ ಯೋಜನೆಗಳಲ್ಲಿ ಕೆಲಸ ಮಾಡುವವರನ್ನ ಕಾರ್ಮಿಕರೆಂದು ಪರಿಗಣಿಸಿ ಕಾಯಂ ಉದ್ಯೋಗವನ್ನು ನೀಡಬೇಕೆಂದು 3 ವರ್ಷಗಳ ಹಿಂದೆ 43 ಮತ್ತು 45ನೇ ಭಾರತೀಯ ಕಾರ್ಮಿಕ ಸಮ್ಮೇಳನ ಶಿಫಾರಸು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿಲ್ಲ. ಆದರೆ ಅದನ್ನ ಜಾರಿ ಮಾಡುವಾಗ ಈ ದೇಶದ ಬಹುಸಂಖ್ಯಾತ ಜನರ ವಿರೋಧಿಯಾಗಿ ಕೆಲವು ಜನರಿಗೆ ಮಾತ್ರ ಇದರ ಲಾಭವಾಗುತ್ತಿದೆ. ಕಾರ್ಮಿಕ ವರ್ಗ, ರೈತಾಪಿ ಜನತೆ ಇಂದು ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್ ಆಗಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತು ನಾಪತ್ತೆಯಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ವಿಲೀನ ಮಾಡಿದ್ದಾರೆ. ಅದೇ ರೀತಿ ಎರಡನೇ ಹಂತವಾಗಿ ಇವತ್ತು ನಮ್ಮ ಈ ಕರಾವಳಿ ಭಾಗದ ನಮ್ಮ ಜಿಲ್ಲೆಯ ಹೆಮ್ಮೆಯ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಲಾಭದಾಯಕವಾಗಿ ನಡೀತಾ ಇರುವಂತಹ ಬ್ಯಾಂಕ್ ಆದಂತಹ ವಿಜಯ ಬ್ಯಾಂಕ್ ಅನ್ನು ಕೂಡ ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ, ಬ್ಯಾಂಕ್ ಆಫ್ ಬರೋಡಾ ಜೊತೆ ಇವತ್ತು ನಷ್ಟದಲ್ಲಿರುವ ಬ್ಯಾಂಕ್ಗಳ ಜೊತೆ ಇವತ್ತು ವಿಜಯ ಬ್ಯಾಂಕ್ ಅನ್ನ ವಿಲೀನ ಮಾಡಿ ಅವುಗಳನ್ನ ಕೂಡ ಇವತ್ತು ನಷ್ಟದ ಕೂಪಕ್ಕೆ ತಳ್ಳಿ ಇವತ್ತು ಈ ಸರ್ಕಾರ ಆಟ ಆಡ್ತಾ ಇದೆ. ಖಾಸಗಿ ಬ್ಯಾಂಕ್ಗಳಿಂದ, ಸರ್ಕಾರಿ ಬ್ಯಾಂಕ್ಗಳಿಂದ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಕೈಗಾರಿಕೋದ್ಯಮಿಗಳಿಗೆ ಸಾಲ ಕೊಟ್ಟದನ್ನ ವಸೂಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಅಂತ ಕೈಗಾರಿಕೋದ್ಯಮಿಗಳು ಬಲಾಢ್ಯರು ಸುಮಾರು 58 ಮಂದಿ ಈ ದೇಶ ಬಿಟ್ಟು ಪಲಾಯನ ಮಾಡಿರುವಂತದ್ದನ್ನ ನಾವು ಕಾಣ್ತೇವೆ. ಈ ಸಂದರ್ಭ ಸಿಐಟಿಯು ಕಾರ್ಯದರ್ಶಿ ಸುರೇಶ ಕಲ್ಲಾಗರ, ಇಂಟಕ್ ರಿಕ್ಷಾ ಯೂನಿಯನ್ ಅಧ್ಯಕ್ಷ ಲಕ್ಷ್ಮಣ ಶೆಟ್ಟಿ, ಸಿಐಟಿಯು ಆಟೋ ಯೂನಿಯನ್ ಅಧ್ಯಕ್ಷ ಲಕ್ಷ್ಮಣ ಬರೆಕಟ್ಟು, ಕಾರ್ಯದರ್ಶಿ ರಾಜು ದೇವಾಡ್ಗ ಮೊದಲಾದವರು ಹಾಜರಿದ್ದರು.